ಆತ್ಮೀಯರೇ, ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಕಕ್ಕಿಮಜಲು ರಾಮನಗರ ದತ್ತ 25ನೇ ವರ್ಷದ ಗಣೇಶೋತ್ಸವ ಮೂರನೇ ಶುರುವಾಯಿನಂಚಿನ ಗಣೇಶೋತ್ಸವ ತುಯಿನಲಕ್ಕನೆ ನಮ್ಮ ಕನ್ನೆದುರೆ 25ನೇ ವರ್ಷಕ್ಕೆ ಬರ್ತದೆ ಎಂಗುಲು ಮುಟ್ಟಿಯ ಈ 25ನೇ ವರ್ಷದ ಗಣೇಶೋತ್ಸವದ ಒಂಜಿ ಸವಿ ನೆನಪು ಬಾಡದು ವರ್ಷ ಪೂರ್ತಿ ಅದು ಈ ರಜತ ಮಹೋತ್ಸವದ 25 ಸಾಮಾಜಿಕ ಧಾರ್ಮಿಕ ಕ್ರೀಡಾ ಶೈಕ್ಷಣಿಕ ಕ್ಷೇತ್ರಡು ಬೇಲೆ ಮನ್ಪುಡು ಮನ್ಪುನೊಂಜಿ ಸಂಘದ ಮಾತಾ ಜವನೇರ್ನೆಲ ಉದ್ದೇಶಡು ಇನಿ ಎಂಗುಲು ಸಾಧಾರಣ 9 ತಿಂಗಳು ಇಂದು ಇನಿ ಎಂಗ್ಲ 14 ಮನೆ ಕಾರ್ಯಕ್ರಮ ಅಂತಂದಲ್ಲ ಈ ಗುರು ಪೂರ್ಣಿಮೆದ ಒಂಜಿ ಪವಿತ್ರವಾಯಿನಂಚಿನ ಈ ದಿನಟ್ಟು ನಮ್ಮ ಕಲ್ಪದನಂಚಿನ ಈ ಮಾಸ್ಟರ್ಗೆ ಒಂಜಿ ಗುರುತಿಸದು ಗುರು ಪೂರ್ಣಿಮೆದ ಗುರು ನಮನ ಕೊರಕ ಮನ್ಪುನಂಚಿನ ಒಂಜಿ ಕಾರ್ಯಕ್ರಮಕ್ಕೆ ಬತ್ತನಂಚಿನ ನಮ್ಮ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಯಿನ ಸಂತೋಷ್ ರೈ ಬೋಲಿಯರ್ ನಮ್ಮೊಟ್ಟಿಗೊಳ್ಳೆರು ಮೇರೆನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತಂದುಲ್ಲೆ ಅಂಚನೆ ಕುಡಂಜಿ ನಮ್ಮ ಗುರುಕುಲ ಮೇರ್ಲ ನಮ್ಮ ರಜತ ಮಹೋತ್ಸವದ ಮಾತಾ ಕಾರ್ಯಕ್ರಮಡ್ಲ ನಂಗೆ ನಮ್ಮೊಟ್ಟಿಗೊಳ್ಳೆರು ಆನಂದ ಮಾಸ್ಟರ್ ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತಂದುಲ್ಲೆ ಸ್ಥಳೀಯ ಪಂಚಾಯತ್ ಸದಸ್ಯರಾಯಿನಂಚಿನ ಪುಷ್ಪಕ್ಕ ನಮ್ಮೊಟ್ಟಿಗೊಳ್ಳೆರು ಮೇರೆಲ್ಲ ಸ್ವಾಗತ ಮಂತಂದುಲ್ಲೆ ಇನಿ ಈ ಗುರು ಗೌರವವನ್ನು ಸ್ವೀಕಾರ ಮನ್ಪುನಂಚಿನ ಸದಾ ಮಾಸ್ಟರ್ ಅಂಚಿನ ರತ್ನಾವತಿ ಟೀಚರ್ ನಮ್ಮೊಟ್ಟಿಗೊಳ್ಳೆರು ಮೇರೆಲ್ಲ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಂತೊಂದು ಭಾರತ ದೀಪ ಪ್ರಜ್ವಲನೆ ಅಂಚನೆ ಭಾರತ ಮಾತೆಗೆ ಪುಷ್ಪಾರ್ಚನೆ ಮನ್ಪುನ ಮೂಲಕ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆ ಕೊರಂದಲ್ಲ. ಇನ್ನಿತ್ತ ಈ ಗುರು ಪೂಜೆದ ಗುರು ಪೌರ್ಣಿಮೆದ ಮಹತ್ವದ ಬಗ್ಗೆ ನಂಗೆ ಕೊಂಚೂರು ತೆರಿಪಾಯಿರುಳ್ಳೇರು ನಮ್ಮ ಆನಂದ ಮಾಸ್ಟರ್ ಅಸೈಗೋಲಿ ಮೇರು ತೆರಿಪಾಯಿರುಳ್ಳೇರು. ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಕಕ್ಕೆಮಜಲ್ ರಾಮನಗರ ಇವರ 25ನೇ ವರ್ಷದ ಬೆಳ್ಳಿ ಹಬ್ಬದ ಸಲುವಾಗಿ ಕಳೆದ ವರ್ಷದಿಂದ ಸುಮಾರು 25 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂತಹ ಸಂದರ್ಭದಲ್ಲಿ ಇವತ್ತು ಬಹುಶಃ ಅದರಲ್ಲಿ ಒಂದು ಭಾಗವಾಗಿ ಇವತ್ತು ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ಇಟ್ಟಿರುವಂಥದ್ದು ನಮಗೆಲ್ಲ ಭಾಳ ಸಂತೋಷ ಆಗಿದೆ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದರೂ ಕೂಡ ಇದು ಬಹಳ ಒಂದು ಪವಿತ್ರವಾದ ಕಾರ್ಯಕ್ರಮ ಅಂತ ನಾನು ಅಂದುಕೊಂಡಿದ್ದೇನೆ. ಗುರುಗಳನ್ನು ಗೌರವಿಸುವಂಥದ್ದು ಇವತ್ತು ಯಾಕೆ ಆ ಸಂದರ್ಭ ಬಂತು ಅಂತ ಹೇಳಿದರೆ, ಇವತ್ತು ನಮ್ಮ ಇಡೀ ಮಹಾಭಾರತವನ್ನು ಬರೆದಂತಹ ವೇದವ್ಯಾಸ ಮಹರ್ಷಿಗಳ ಜನ್ಮದಿನ. ಇವತ್ತು ಈ ದೇಶದಲ್ಲಿ ಹಿಂದೂಗಳು, ಜೈನರು ಮತ್ತು ಬೌದ್ಧರು ಜೊತೆಯಾಗಿ ಆಚರಿಸುವಂಥ ಈ ಒಂದು ಕಾರ್ಯಕ್ರಮ ಅದು ಗುರುಪೂರ್ಣಿಮಾ ಮಾತ್ರ. ಬೇರೆ ಸಮುದಾಯಗಳು ಇದನ್ನು ಬಹಳ ಪ್ರಾಮುಖ್ಯತೆ ಇದಕ್ಕೆ ಕೊಟ್ಟಿರುವುದಿಲ್ಲ. ಆದರೆ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ, ಮುಖ್ಯವಾಗಿ ಹಿಂದೂ ಧರ್ಮ ಜೊತೆಯಾಗಿ ಆಚರಿಸುವಂಥ ಈ ಒಂದು ಕಾರ್ಯಕ್ರಮ ಇಡೀ ದೇಶದಲ್ಲಿ ಇವತ್ತು ನಡೀತಾ ಇದೆ. ಮಹಾಭಾರತವನ್ನು ವಿಶ್ವಕ್ಕೆ ಪರಿಚಯಿಸಿದಂತಹ ಮಹರ್ಷಿಗಳ ಕೊಡುಗೆಯಾಗಿ ಅವರು ಏನು ಜಗತ್ತಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ, ಏನು ಮಹತ್ವವನ್ನು ಕೊಟ್ಟಿದ್ದಾರೆ, ಅದನ್ನು ಸಾರುವಂಥ ಒಂದು ದಿವಸ ಇದು. ಅಂಥ ಅವರ ಆ ದಿವಸವನ್ನು ಗುರುಗಳಿಗೆ ದಾನವಾಗಿ ಕೊಟ್ಟಿರತಕ್ಕಂಥ ದಿವಸ. ಇವತ್ತು ನಾವು ಯಾವ ಗುರುಗಳಿಗೂ ಅಭಿನಂದನೆ ಮಾಡಿದರೂ ಕೂಡ ಅದರ ಪೂರ್ಣ ಹೆಸರು ಹೋಗುವಂಥದ್ದು
ಆ ಮಹರ್ಷಿಗಳಿಗೆ. ಅಂಥ ಪುಣ್ಯಾತ್ಮನ ಹೆಸರನ್ನು ಇವತ್ತು ನಾವು ದೇಶದಾದ್ಯಂತ ಕೇಳ್ತಾ ಇದ್ದೇವೆ. ಗುರು ಯಾವತ್ತೂ ಗುರುವಾಗಿರ್ತಾನೆ, ಅವ ಲಘು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ನೆನ್ಪಿಟ್ಕೊಳ್ಬೇಕು. ಗುರು ಅಂತ ಹೇಳಿದರೆ ಬಲ, ಲಘು ಅಂತ ಹೇಳಿದರೆ ಹೀನ. ಇನ್ನೊಂದು ಅರ್ಥದಲ್ಲಿ ಗು ಅಂತ ಹೇಳಿದರೆ ಕತ್ತಲೆ, ರು ಅಂತ ಹೇಳಿದರೆ ಬೆಳಕು. ಈ ಗುರು ಅಂತ ಹೇಳಿದರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವಂಥ ಒಬ್ಬ ಮಹಾನ್ ಶಕ್ತಿ. ಅಂತಹ ಒಬ್ಬ ಶಕ್ತಿಯುತವಾದಂಥ ಸಾಧಕರನ್ನು ಗುರುತಿಸುವಂಥದ್ದು ಇವತ್ತು ನಮ್ಮೆಲ್ಲರ ಶಿಷ್ಯಂದರುಗಳ ಇದೊಂದು ಪುಣ್ಯದ ಕೆಲಸ. ಪ್ರಪಂಚದಲ್ಲಿ ಎಷ್ಟೇ ದೊಡ್ಡ ಜನಗಳಿರ್ಬೋದು, ದೊಡ್ಡ ದೊಡ್ಡ ವಿದ್ವಾಂಸರುಗಳಿರ್ಬೋದು, ಸಾಹಿತಿಗಳಿರ್ಬೋದು, ಪಂಡಿತರಿರ್ಬೋದು, ರಾಜಕಾರಣಿಗಳಿರ್ಬೋದು, ಯಾರು ಬೇಕಾದರೂ ಇರ್ಬೋದು. ಆದರೆ ಅವರ ಹಿಂದೆ ಒಬ್ಬ ಗುರು ಇದ್ದಾನೆ ಅನ್ನುವಂಥದ್ದು ಸರ್ವಸತ್ಯ. ಇವತ್ತು ನಾವು ದೇಶಕ್ಕೆ ಪ್ರಧಾನಮಂತ್ರಿ ಇದ್ದಾರೆ, ರಾಷ್ಟ್ರಪತಿಗಳಿದ್ದಾರೆ, ಆದರೆ ಅವರ ಹಿಂದೆ ಕೂಡ ಒಬ್ಬರು ಗುರು ಇರ್ತಾರೆ. ಅಂಥ ಗುರುವಿಗೆ ಇವತ್ತು ಸಲಾಮು ಕೊಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಒಂದು ಗುರಿ ಇರಬೇಕು, ಸಾಧನೆ ಮಾಡತಕ್ಕಂಥ ಒಂದು ಶಕ್ತಿ ಇರಬೇಕು, ಯೋಚನೆ ಇರಬೇಕು, ವಿವೇಚನೆ ಇರಬೇಕು. ಅದು ಇದ್ದಾಗ ಮಾತ್ರ ಹಿಂದೆ ಇರತಕ್ಕಂಥ ಗುರು ಅದಕ್ಕೆ ದಾರಿ ತೋರಿಸ್ತಾನೆ. ಗುರು ಹಿಂದೆ ಇರುವಾಗ ಗುರಿ ಮುಂದೆ ಇರಬೇಕು. ನಾವು ಛಲದಿಂದ ಮುಂದೆ ಸಾಗಿದಾಗ ಗುರುವಿನ ಸಾಕ್ಷಾತ್ಕಾರ, ಗುರುವಿನ ಶಕ್ತಿ, ಗುರುವಿನ ಒಂದು ಸ್ಫೂರ್ತಿ ನಮ್ಮ ಮೇಲೆ ಬಿದ್ದಾಗ ನಾವು ಮಹಾನ್ ಸಾಧನೆ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗುತ್ತದೆ. ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನ ಸಾಧಕರಿದ್ದಾರೆ. ಅವರು ಸಾಧನೆ ಮಾಡಲಿಕ್ಕೆ ಸ್ಫೂರ್ತಿ ಕೊಟ್ಟಂಥದ್ದು ಅವರಿಗೆ ಕಲಿಸಿದಂಥ ವಿದ್ಯೆ ಕಲಿಸಿದಂಥ ಗುರುಗಳ ಆಶೀರ್ವಾದ. ಯಾವ ವ್ಯಕ್ತಿಗೆ ಗುರುಗಳ ಆಶೀರ್ವಾದ ಇದೆಯೋ ಅವ ಏನು ಬೇಕಾದರೂ ಮಾಡಲಿಕ್ಕೆ ಅವನಿಂದ ಸಾಧ್ಯ ಇದೆ ಅನ್ನುವಂಥದ್ದನ್ನು ಈ ದೇಶಕ್ಕೆ ತೋರಿಸಿಕೊಟ್ಟಂಥದ್ದು, ವಿಶ್ವಕ್ಕೆ ತೋರಿಸಿಕೊಟ್ಟಂತಹ ನರೇಂದ್ರ ಮೋದಿಯವರು. ಅವರೊಂದು ವ್ಯಕ್ತಿ, ನಮಗೆಲ್ಲ ಗೊತ್ತಿದೆ, ಅವರೊಂದು ವ್ಯಕ್ತಿ. ಆದರೆ ಇವತ್ತವರು ಜಗತ್ತಿಗೆ ಒಂದು ಶಕ್ತಿ. ಕಾರಣ ಅವರ ಹಿಂದೆ ಇದ್ದಂಥ ಗುರುವಿನ ಒಂದು ಆಶೀರ್ವಾದ. ಅವರು ಯಾವತ್ತೂ ಗುರುವನ್ನು ಕಡೆಗಣಿಸುವಂಥ ವ್ಯಕ್ತಿ ಅಲ್ಲ. ಗುರುವಿನ ಆಶೀರ್ವಾದ ತೆಕ್ಕೊಂಡೇ ಯಾವುದೇ ಕಾರ್ಯಕ್ರಮ ಮಾಡಲಿಕ್ಕೆ ಅವರು ಮುಂದೆ ಹೋಗ್ತಾ ಇದ್ದಾರೆ. ಇವತ್ತು ನಾವು ನೋಡ್ತಾ ಇದ್ದೇವೆ ಮಾಧ್ಯಮಗಳ ಮೂಲಕ. ಅಂಥ ಒಂದು ಮಹಾನ್ ವ್ಯಕ್ತಿಗಳನ್ನು ಪೂಜಿಸುವಂಥದ್ದು, ಗೌರವಿಸುವಂಥದ್ದು ಇವತ್ತು ನಮಗೆ ಸಿಕ್ಕಿರುವಂಥದ್ದು ಬಹಳ ಪುಣ್ಯ. ಸದಾನಂದ ಮಾಸ್ಟರ್ ಬಗ್ಗೆ ಹೇಳುವುದಾಗಿದ್ದರೆ ಅವರು ಸದಾ ಆನಂದವಾಗಿರುವಂಥದ್ದು. ನಾವು ಬಹಳಷ್ಟು ಚಿಕ್ಕ ವಯಸ್ಸಿನಿಂದ ನಮಗೊಂದು 5 ವರ್ಷ ಅವರು ಹಿರಿಯರು, ನನಗಿಂದೊಂದು 5 ವರ್ಷ ಅವರು ಹಿರಿಯರು. ಅಂದಿನಿಂದ ಇವತ್ತಿನವರೆಗೆ ಅವರ ಹೆಸರಿಗೆ ತಕ್ಕ ಹಾಗೆ ಸದಾ ಆನಂದವಾಗಿ ಅವರು ಇರ್ತಾರೆ, ಯಾವಾಗಲೂ ಸಂತೋಷವಾಗಿ ಇರ್ತಾರೆ. ಅದಕ್ಕೆ ಪೂರಕವೆಂಬಂತೆ ಅವರ ಕೈ ಹಿಡಿದಂಥ ಧರ್ಮಪತ್ನಿ ರತ್ನಾವತಿ. ನಾವು ಭಾಳಷ್ಟು ವರ್ಷಗಳ ಹಿಂದೆ ಕೇವಲ ಒಬ್ಬ ಶಿಕ್ಷಕರಾಗಿ ಮಾತ್ರ ಅವರು ಸೇವೆ ಮಾಡಿದ್ದಲ್ಲ, ಸಾಮಾಜಿಕವಾಗಿ ಕೂಡ ರಂಗಭೂಮಿಯಲ್ಲಿ ಕೂಡ ಅವರು ತಮ್ಮನ್ನು ತೊಡಗಿಸಿಕೊಂಡವರು. ಒಬ್ಬ ಕಲಾವಿದರಾಗಿ ಅನೇಕ ನಾಟಕಗಳಲ್ಲಿ ನಾವು ಅವರು ಜೊತೆಯಾಗಿ ಪಾತ್ರ ಮಾಡಿದವರು. ದೇರಳಕಟ್ಟೆಯಲ್ಲಿ ಸಾಧಾರಣವಾಗಿ ನಾವು ಎಷ್ಟು ಮಾಡಿದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಅದೊಂದು 200ಕ್ಕಿಂತಲೂ ಹೆಚ್ಚು ನಾಟಕಗಳನ್ನು ನಾವು ಮಾಡಿದ್ದೇವೆ. ಗಂಗೆ ಗೌರಿ ನಾಟಕ ಕೇಳಿರ್ಬೋದು. ಅವರು ಗಂಗೆ ಮಾಡಿದ್ದು, ನಾವು ಗೌರಿ ಮಾಡಿದ್ದು ಆ ಕಾಲದಲ್ಲಿ. ಬಯ್ಯಮಲ್ಲಿಗೆ ನಾಟಕ ನಾನು ಶಾಂತಿ ಮಾಡಿದ್ದು, ಅವರು ಸುಮತಿ ಮಾಡಿದ್ದು. ಅದೇ ರೀತಿ ಸೂರ್ಯಕಾಂತಿ ನಾಟಕ, ಬೇರೆ ಬೇರೆ ದೊಡ್ಡ ದೊಡ್ಡ ಐತಿಹಾಸಿಕ ಸಾಮಾಜಿಕ ನಾಟಕಗಳನ್ನು ಆಡಿ ತೋರಿಸಿದಂಥ ವೇದಿಕೆ ದೇರಳಕಟ್ಟೆಯದ್ದು. ಬಹಳಷ್ಟು ಬಹುಶಃ ಇವತ್ತು ದಿವಂಗತ ಪ್ರಕಾಶ್ ರಾಯ್ ಮಾಗಂದಡಿ ನಮ್ಮ ಜೊತೆ ಇಲ್ಲ. ಅವರೊಬ್ಬ ಹಾಸ್ಯ ಕಲಾವಿದನಾಗಿ, ಒಬ್ಬ ಖಳನಾಯಕನಾಗಿ ವೇದಿಕೆಯಲ್ಲಿ ಮಿಂಚಿದವರು ನಮ್ಮ ಜೊತೆಯಲ್ಲಿ, ನಾವೆಲ್ಲ ಒಟ್ಟಿಗೆ ಇದ್ದವರು. ಅದನ್ನು ಯಾವತ್ತೂ ನಾವು ಮರೆಯುವಾಗಿಲ್ಲ. ಇವತ್ತು ಕೂಡ ನಮಗೆ ಕೆಲವು ಸಲ ಸದಾನಂದ ಮಾಸ್ಟರ್ನ ಕಂಡಾಗ ನೆನಪಾಗ್ತದೆ. ಭಾಳೊಂದು ಚತುರವಾದ ಒಂದು ಅಭಿನಯ ಅವರದ್ದೊಂದು ಭಾಳ ಸುಂದರ. ಅವರ ತಮ್ಮ ಕೂಡ ರಮಾನಂದ ಕೂಡ ಬಹುಶಃ ನಮ್ಮ ಜೊತೆಯಲ್ಲಿ ಇವತ್ತಿಲ್ಲ. ಅವರು ಕೂಡ ಒಬ್ಬರು ಕಲಾವಿದರು, ಒಬ್ಬ ಸ್ತ್ರೀ ವೇಷಧಾರಿ ಕೂಡ. ನಮಗೆ ಇಬ್ಬರಿಗೂ ಕೂಡ ಸ್ತ್ರೀ ವೇಷ ಮಾಡತಕ್ಕಂಥವರಿಗೆ ನಮಗೆ ಇಬ್ಬರಿಗೂ ಕೂಡ ಪೂರ್ಣ ಸಹಕಾರ ಕೊಡುವಂಥದ್ದು ಆ ಹೊತ್ತಿನ ವೇದಿಕೆಯಲ್ಲಿ ಸಂಜೆ ರಾತ್ರಿ ಅವರ ಧರ್ಮಪತ್ನಿ ರತ್ನಾವತಿ ಟೀಚರ್. ಯಾಕೆಂದರೆ ನಮಗೆ ಸೀರೆ ಉಡಲಿಕ್ಕೆ ನಮಗೆ ಗೊತ್ತಿರುವುದಿಲ್ಲ. ಅಂಥ ಒಂದು ಇದನ್ನು ಕೂಡ ಮಾಡಿದವರು ರತ್ನಾವತಿ ಟೀಚರ್. ಅವರು ವೇಷಭೂಷಣಗಳನ್ನು, ಮೇಕಪ್ಗಳನ್ನು, ಅಲಂಕಾರಗಳನ್ನು ಮಾಡಿ ನಮಗೆ ಒಂದಷ್ಟು ಸ್ಫೂರ್ತಿಯನ್ನು ಕೊಟ್ಟಂಥವರು. ನಾನು ಆ ಸ್ಫೂರ್ತಿಯನ್ನು ಏನು ತಿಳ್ಕೊಂಡೆ ಅಂದರೆ ಒಂದು ಗುರು ಕೊಟ್ಟಂಥ ಸ್ಫೂರ್ತಿ ಅಂತ ನಾವು ಅಂದುಕೊಂಡಿದ್ದೆ ಆವತ್ತು. ಭಾಳಷ್ಟು ನಮಗೆ ಆವತ್ತಿನ ಕಾಲ ಅಂದರೆ ಇವತ್ತು ಆ ರೀತಿಯ ಸ್ಥಿತಿ ಇಲ್ಲ. ಇವತ್ತು ದೇರಳಕಟ್ಟೆಯಲ್ಲಿ ಒಂದು ನಾಟಕ ಮಾಡುವಂಥ ಸ್ಥಿತಿಯಲ್ಲಿ ನಾವು ಇವತ್ತು ಇಲ್ಲ. ಅದೀಗ ದೇರಳಕಟ್ಟೆ ಆಗಿ ಅದು ಉಳಿದಿಲ್ಲ, ನಮಗೆಲ್ಲ ಗೊತ್ತಿರುವ ಹಾಗೆ. ಯಾವುದೇ ಒಂದು ರಂಗಸಜ್ಜಿಕೆ ಕಾರ್ಯಕ್ರಮಗಳಲ್ಲಿ ಮಾಡುವಾಗೆ ಇವತ್ತು ನಮಗೆ ಕಾಣ್ತಾ ಇಲ್ಲ. ಆದರೆ ಆ ಕಾಲದಲ್ಲಿ ಅದಕ್ಕೆ ಬಹಳ ಪಾವಿತ್ರ್ಯ ಇತ್ತು, ಬಹಳ ಒಂದು ಖುಷಿ ಇತ್ತು. ದೊಡ್ಡ ದೊಡ್ಡ ರಾಜಕಾರಣಿಗಳಲ್ಲಿ ಬರ್ತಾಯಿದ್ರು. ಇವತ್ತು ನಮಗೆ ಅಲ್ಲಿಗೆ ಹೋಗುವುದೊಂದು ಒಂದು ನಮ್ಮನೆಯಲ್ಲಿ ಒಂಥರ ಆಗುತ್ತದೆ. ಆದರೆ ಆ ರೀತಿಯ ಒಂದು ವ್ಯವಸ್ಥೆ ಆ ಕಾಲದಲ್ಲಿ ಇತ್ತು. ಅದೇನೇ ಇರಲಿ, ಸದಾನಂದ ಮಾಸ್ಟರ್ ಮತ್ತು ಅವರ ದಂಪತಿ ಬಹಳ ಅನ್ಯೋನ್ಯತೆಯಿಂದ
ಇವತ್ತಿನವರೆಗೆ ಸುಮಾರು 36-38 ವರ್ಷಗಳ ಸುದೀರ್ಘವಾದಂಥವರ ಶಿಕ್ಷಣ ಅನುಭವ ಎಲ್ಲರಿಗೆ ಮಾರ್ಗದರ್ಶನ ಆಗಿದೆ. ಸಾವಿರಾರು ಮಕ್ಕಳು ಇವತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಉದ್ಯೋಗದಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಊರಿಗೆ ಬಂದಾಗ ಸದಾನಂದ ಮಾಸ್ಟರ್ನವರು ಸ್ಮರಿಸ್ತಾರೆ, ಪ್ರೀತಿಸ್ತಾರೆ, ಗೌರವಿಸ್ತಾರೆ. ನಮಗೆ ಅದೇ ಶಿಕ್ಷಕನಿಗೆ ಒಂದು ಸಿಗುವಂಥ ಗೌರವ ಅಂತ ಹೇಳಿದ್ರೆ, ನಮಸ್ತೆ ಸರ್ ಎಲ್ಲಿ ಸಿಕ್ಕಿದ್ರು ವಿದ್ಯಾರ್ಥಿಗಳು, ಅದು ನಮಗೆ ಉಚಿತವಾದಂಥ ಒಂದು ಆಶೀರ್ವಾದ ಅವರೊಂದು ಇದು. ಯಾಕಂದರೆ ನಮಗೆ ಅದು ಬಹಳ ಇಷ್ಟಪಡ್ತೇವೆ. ನಮ್ಮ ವಿದ್ಯಾರ್ಥಿಗಳು ಕೂಡ ಆಗಿ ಸಿಕ್ಕಿದಾಗ ಬಹಳಷ್ಟು ಗೌರವಿಸ್ತಾರೆ, ನೆನಪಿಸ್ತಾರೆ. ಯಾಕೆ ನಮಗೆ ಅದೇ ದೊಡ್ಡ ಒಂದು ಆಸ್ತಿ ಇವತ್ತು ಶಿಕ್ಷಕನಿಗೆ ಸಿಗುವಂಥ ದೊಡ್ಡ ಆಸ್ತಿ ಅಂತ ಹೇಳಿದರೆ ಆ ಉಚಿತವಾದಂಥ ನಮಸ್ಕಾರ. ಬಹುಶಃ ರಾಜಕಾರಣಿಗಳಿಗೆ ಬೇರೆ ಬೇರೆ ನಮ್ಮನೆ ಒಂದು ಆಶೀರ್ವಾದ ಸಿಗುತ್ತದೆ, ಬೇರೆ ಬೇರೆ ಉದ್ಯೋಗದಲ್ಲಿ ದೊಡ್ಡ ದೊಡ್ಡ ಸ್ಥಾನಮಾನ ಗೌರವ ಎಲ್ಲ ಸಿಗ್ತದೆ. ಆದರೆ ನಾವು ಸಾಯುವಲ್ಲಿಯೂ ಕೂಡ ಶಿಕ್ಷಕರಾಗಿ ಇರ್ತೇವೆ. ಸಂತೋಷ್ ರೈ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದರು, ಪಂಚಾಯತಿನ ಸದಸ್ಯರಾಗಿದ್ದರು. ಇನ್ನು ಮುಂದಕ್ಕೆ ಕರ್ನಾಟಕ ವಿಧಾನಸಭೆಯನ್ನು ಪ್ರವೇಶ ಮಾಡಬಹುದು, ನಾಳೆ MP ಆಗ್ಬೋದು, MLA ಏನು ಬೇಕಾದರೂ ಆಗ್ಬೋದು ಅವರಿಗೆ ರಾಜಕಾರಣದಲ್ಲಿ. ಆದರೆ ಒಬ್ಬ ಶಿಕ್ಷಕ ಯಾವುದನ್ನು ಕೂಡ ಒಂದು ನೆನಪಿಟ್ಕೊಳ್ಳಿ, ಶಿಕ್ಷಕ ಮಾಡುವಂಥ ಒಂದು ಕೆಲಸ, ಶಿಕ್ಷಕನ ಒಂದು ಪ್ರೀತಿ, ವಿದ್ಯಾರ್ಥಿ ಕೊಡುವಂಥ ಒಂದು ಪ್ರೀತಿ, ಅದು ಯಾವತ್ತೂ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯತೆ ಇಲ್ಲ. ಎಲ್ಲರಿಗೂ ಶಿಕ್ಷಕನಿಗೆ ರಾಜಕಾರಣಿ ಆಗ್ಬೋದು, ಒಬ್ಬ ಉದ್ಯಮಿ ಆಗ್ಬೋದು, ಒಬ್ಬ ಕಲಾವಿದನಾಗ್ಬೋದು, ಒಬ್ಬ ವ್ಯಾಪಾರಸ್ಥನಾಗ್ಬೋದು, ಏನು ಬೇಕಾದರೂ ಆಗ್ಬೋದು. ಆದರೆ ಒಬ್ಬ ರಾಜಕಾರಣಿಗೆ ಶಿಕ್ಷಕರಾಗುವುದಿಲ್ಲ, ಒಬ್ಬ ವ್ಯಾಪಾರಸ್ಥನಿಗೆ ಶಿಕ್ಷಕ ಆಗಲಿಕ್ಕೆ ಸಾಧ್ಯತೆ ಇಲ್ಲ, ಒಬ್ಬ ರಂಗವೇದಿಕೆ ಕಲಾಕಾರನಿಗೆ ಒಬ್ಬ ಶಿಕ್ಷಕ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಶಿಕ್ಷಕ ವೃತ್ತಿ ಅಂತ ಹೇಳಿದರೆ ಎಲ್ಲ ವರ್ಗ ಕೂಡ ಅದು ದಾರಿ ಮಾಡಿಕೊಡತಕ್ಕಂಥ ಒಂದು ಉದ್ಯೋಗ. ಸೊ ಈ ನಿಟ್ಟಿನಲ್ಲಿ ಬಹಳ ಸುಂದರವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ನಮ್ಮ ಸದಾನಂದ ದಂಪತಿಗಳಿಗೆ, ಅವರ ಕುಟುಂಬಕ್ಕೆ ದೇವರು ಆಯುಷ್ಯ, ಆರೋಗ್ಯ ಎಲ್ಲವನ್ನು ಕೊಟ್ಟು ಇನ್ನೂ ಕೂಡ ಅವರ ನಿವೃತ್ತಿಯ ಜೀವನದಲ್ಲಿ ಅವರು ಸಕ್ರಿಯವಾಗಿ ಸಾಮಾಜಿಕವಾಗಿ ತನ್ನನ್ನು ತೊಡಗಿಸಿಕೊಳ್ಳಿ, ಎಲ್ಲರಿಗೂ ಕೂಡ ಒಂದು ಅವರನ್ನು ಗೌರವಿಸುವಂಥ ಒಂದು ಸಂದರ್ಭ ಒದಗಿ ಬರಲಿ. ಮಾನ್ಯ ಸಂತೋಷ್ ಕುಮಾರ್ ರೈ ಅವರು ಕೂಡ ನಮಗೆ ಗೊತ್ತಿದೆ, ಎಲ್ಲ ಶಿಕ್ಷಕರನ್ನು ಕಂಡಾಗ ಅವರಿಗೆ ಬಹಳಷ್ಟು ಖುಷಿ. ದಾನೆ ಮಾಸ್ಟರ್ ಎಲ್ಲ ಕಡೆಯಲ್ಲಿ ಕೂಡ ಮಾಸ್ಟರ್ ಅಂದರೆ ಅವರಿಗೆ ಒಂದು ಗುರಿ ಏನೂ ಗೊತ್ತಿಲ್ಲ. ಎಷ್ಟೋ ಸಮಯ ನಾವು ನೋಡ್ತೇವೆ, ಯಾರು ಕಂಡ ಮಾಸ್ಟರ್ ಅಂತ ಒಂದು ಅಭಿಮಾನ ಇರಬೇಕು ಎಲ್ಲರಿಗೂ ಕೂಡ. ಯಾಕಂದ್ರೆ ಒಂದು ಅಕ್ಷರಾಭ್ಯಾಸ ಕಲಿತ ಒಬ್ಬ ಗುರುವನ್ನು ಯಾರು ಸ್ಮರಿಸ್ತಾರೋ ಅವರಿಗೆ ಯಾವಾಗ ಕೂಡ ಒಂದು ಶಾಶ್ವತವಾದಂಥ ಒಂದು ಒಳ್ಳೆಯ ಯೋಚನೆಗಳು ಬರ್ತದೆ. ಅದೇ ಹೇಳಿದಲ್ಲ, ಗುರಿ ಮುಂದೆ ಇದ್ದಾಗ ಗುರು ಹಿಂದೆ ಇರ್ತಾನೆ. ಅವರ ಕಾರ್ಯ ಸಾಧನೆಗಳು ನಿರರ್ಗಳವಾಗಿ ಅಥವಾ ಯಾವುದೇ ಒಂದು ನಿರ್ಭೀತಿ ಇಲ್ಲದೆ ಅದು ಮುಂದೆ ಸಾಗುತ್ತೆ ಅಂತ ಹೇಳುತ್ತಾ, ಇವತ್ತು ಬಂದಿರತಕ್ಕಂಥ ಎಲ್ಲರಿಗೆ ಮತ್ತೊಮ್ಮೆ ಜೈ ಶ್ರೀರಾಮ್ ಫ್ರೆಂಡ್ಸ್ನ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಇನ್ನಿತ ಈ ಗುರು ಗೌರವ ಕಾರ್ಯಕ್ರಮದ ವೇದಿಕೆಗೆ ಬರ್ತದೆ ರತ್ನಾವತಿ ಟೀಚರ್ ಅಂಚನೆ ಸದಾ ಮಾಸ್ಟರ್ ಹಾಸಿನರಾವುಡು ಏತ ಗುರು ಗೌರವದ ಸ್ಮರಣಿಕೆಯನ್ನು ಓದರಳ್ಳರೆ ದಿನೇಶ್ ಕಕ್ಕೆಮಜಲ್ ಮೇರ್. ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಕಕ್ಕೆಮಜಲು ರಾಮನಗರ ರಜತ ಮಹೋತ್ಸವದ ಅಂಗವಾಗಿ ಗುರುಪೂರ್ಣಿಮೆಯ ನಿಮಿತ್ತ ಸಮರ್ಪಿಸಿದ ಗುರು ಗೌರವಾಭಿನಂದನೆ. ಶ್ರೀ ಸದಾನಂದ ಎನ್. ಶ್ರೀ ನಾರಾಯಣ ಮಾಸ್ಟರ್ ಹಾಗೂ ರಾಜೀವ ದಂಪತಿಗಳ ಸುಪುತ್ರನಾಗಿ ಜನಿಸಿ ತನ್ನ ಕಲಿಕಾವಸ್ಥೆಯಲ್ಲಿ ಅಪಾರ ಜ್ಞಾನ ಸಂಪಾದಿಸಿ ಶಿಕ್ಷಕ ವೃತ್ತಿಯನ್ನು ಆರಿಸಿ ತನ್ನ ಹಿರಿಯರ ಪರಂಪರೆಯನ್ನು ಮುಂದುವರಿಸುವವರು. ತಾವುಗಳು ಸಾಮಾಜಿಕ ಜೀವನದಲ್ಲಿ ಅತ್ಯುತ್ತಮ ಹುದ್ದೆ ಅಂದರೆ ಅದು ಶಿಕ್ಷಕ ವೃತ್ತಿ. ವಿವಿಧ ಶಾಲೆಗಳಲ್ಲಿ ತನ್ನ ಜ್ಞಾನವನ್ನು ಮಕ್ಕಳಿಗೆ ದಯಪಾಲಿಸಿ ಅವರ ಬದುಕಿಗೆ ದಾರಿದೀಪವಾದಿರಿ. ಸರಳ ಸಜ್ಜನಿಕೆಯನ್ನು ಬದುಕಿನ ಮೌಲ್ಯವಾಗಿಸಿ ಸಮಾಜಕ್ಕೆ ಆದರ್ಶವಾಗಿ ಬಾಳಿದವರು ತಾವುಗಳು. ವಿವಿಧ ಸಂಘ ಸಂಸ್ಥೆಗಳ ಗೌರವ ಸನ್ಮಾನಕ್ಕೆ ಪಾತ್ರರಾದ ತಾವುಗಳು ತಮ್ಮ ಭವಿಷ್ಯದ ಬದುಕು ಸಾರ್ಥಕವಾಗಲಿ ಎಂದು ನಮ್ಮ ಸಂಸ್ಥೆಯ ಪರವಾಗಿ ಶುಭವನ್ನು ಹಾರೈಸುತ್ತೇನೆ. ಶ್ರೀಮತಿ ರತ್ನಾವತಿ ಎಸ್. ನಂದಾವರ ತಿಮ್ಮಪ್ಪ ಮತ್ತು ಚೆನ್ನಮ್ಮ ದಂಪತಿಗಳ ಸುಪುತ್ರಿಯಾಗಿ ಜನಿಸಿ ಉನ್ನತ ಮಟ್ಟದ ಶಿಕ್ಷಣವನ್ನು ಪಡೆದು ಶಿಕ್ಷಕ ವೃತ್ತಿಯನ್ನು ಇಚ್ಛೆಯಿಂದ ಪಡೆದು ಸಾವಿರಾರು ವಿದ್ಯಾರ್ಥಿಗಳ ಬೆಳಕಾದವರು. ವೈಯಕ್ತಿಕ ಬದುಕಿನಲ್ಲಿ ಶಿಕ್ಷಕರಾದ ಸದಾನಂದ ಇವರನ್ನು ವರಿಸಿ ಆದರ್ಶ ಶಿಕ್ಷಕ ದಂಪತಿಗಳಾಗಿ ನಮ್ಮೂರಿನಲ್ಲಿ ಹೆಸರು ಗಳಿಸಿದ್ದೀರಿ. ವಿವಿಧ ರೀತಿಯ ಗೌರವ ಸನ್ಮಾನ ಅಭಿನಂದನೆಗಳನ್ನು ಪಡೆದು ಸಾರ್ವಜನಿಕ ಜೀವನದಲ್ಲಿ ಬಾಳಿ ಬೆಳಗಿದವರು ತಾವುಗಳು. ತಮ್ಮ ಭವಿಷ್ಯದ ಬದುಕು ಸಾರ್ಥಕವಾಗಲಿ ಎಂದು ನಮ್ಮ ಸಂಸ್ಥೆಯ ಪರವಾಗಿ ಶುಭವನ್ನು ಹಾರೈಸುತ್ತೇವೆ. ನಮ್ಮ ಸಂಘದ ರಜತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ಅರ್ಥಪೂರ್ಣವಾಗಿ ಗುರುಪೂರ್ಣಿಮೆಯನ್ನು ಆಚರಿಸಲು ಹೆಮ್ಮೆ ಎನಿಸುತ್ತಿದೆ. ನಮ್ಮೂರಿನ ಶಿಕ್ಷಕ ದಂಪತಿಗಳ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಗೌರವಪೂರ್ವಕವಾಗಿ ಸನ್ಮಾನಿಸಿ ಅವರಿಗೆ ಸನ್ಮಾನ ಫಲಕವನ್ನು ಸಮರ್ಪಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು. ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್, ರಾಮನಗರ, ಕಕ್ಕೆಮಜಲು.
ನಮ್ಮ ರಜತ ಮಹೋತ್ಸವದ ಪ್ರತಿಯೊಂಜಿ ಮಲ್ಲ ಕಾರ್ಯಕ್ರಮಗಳ ಎಂಗಳು ಸಂತೋಷನೇ ಎಂಗಳೊಟ್ಟಿಗೆ ಈಚದೇ ಕಾರ್ಯಕ್ರಮ ಆತಂಡು ಇನ್ನಿಲ್ಲ ನಮ್ಮ ಈ ಯಶಸ್ವಿ 18 ಕಾರ್ಯಕ್ರಮಗಳ ನಮ್ಮೊಟ್ಟಿಗೆ ಈ ಗುರುವಂದನ ಕಾರ್ಯಕ್ರಮ ನಮ್ಮೊಟ್ಟಿಗೆ ಒಳ್ಳೆರು ಇತ್ತೆ ನಮ್ಮ ಉದ್ದೇಶಿಸದು ಒಂಜಿ ರಡ್ಡು ಪಾದರ್ ಒಂಜಿ ವಿಶೇಷವಾದ ಕಾರ್ಯಕ್ರಮ ಇತ್ತೊಟ್ಟಿಗೆ ಭಾರಿ ಖುಷಿತ ಒಂಜಿ ಕಾರ್ಯಕ್ರಮ ಗುರುವಂದನ ಕಾರ್ಯಕ್ರಮಕ್ಕೂ ವಿಶೇಷವಾದ ಒಂಜಿ ಶಕ್ತಿ ಉಂಟು ಅವಳ ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಕಕ್ಕೆಮಜಲ್ ರಾಮನಗರ 25 ವರ್ಷದ ದುಂಬು ಗಣಪತಿ ದೇವರನ್ನು ದೀದು ಚೌತಿದ ಪರ್ಬ ಮನ್ಪುನಂಚಿನ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತದೆ ಇನ್ನು 25 ವರ್ಷಡು ಈ ವರ್ಷದ 25 ಕಾರ್ಯಕ್ರಮ ದೀವಡು ಪಂಡದು ಅಧ್ಯಕ್ಷರಾಯನಂಚಿನ ನಮ್ಮ ಸನತನ್ನೆಲ್ಲ ಪ್ರಧಾನ ಕಾರ್ಯದರ್ಶಿ ಆಯನಂಚಿನ ಶಿವಪ್ರಸಾದನ್ನೆಲ್ಲ ಅಕ್ಲೆನ ಟೀಮ್ ಸಚಿನ್ ಆದಿಪ್ಪು ಸಂದೀಪ್ ಆದಿಪ್ಪು ದಿನೇಶನ್ನೇ ಆದಿಪ್ಪು ಆನಂದನ್ನೇ ಆದಿಪ್ಪು ಬೊಕ್ಕ ಯಾರು ಇಡೀ ಅಕ್ಲೆನ ಗ್ರೂಪು ರೋಹಿತನ್ನೇ ಆದಿಪ್ಪು ಬೊಕ್ಕ ಸನತನ್ನ ಜೋಕ್ಲ ಆದಿಪ್ಪು ಚೇತನ್ನೇ ಆದಿಪ್ಪು ಅಕ್ಲೆನ ಟೀಮ್ ಭಾರಿ ಮಲ್ಲ ಟೀಮ್ ಉಂಟು ದಾದಂಡ ನಾನು 18 ಕಾರ್ಯಕ್ರಮಗಳ ತೂತೇನ ಇಟ್ಟು ಭಾರಿ ಕಾರ್ಯಕ್ರಮಗ ಏನು ಪಾರ್ಟಿಸಿಪೇಟ್ ಮಾಡ್ತದೆ ಆ ಕಾರ್ಯಕ್ರಮ ಪೊರ್ಲ ಅವಡು ಬಾಕಿದಾಕ್ಲಿಗೆ ಮಾದರಿ ಅವಡು ಅವು ಒಂದು ಸಾಮಾಜಿಕ ಆದಿಪ್ಪು ಧಾರ್ಮಿಕ ಆದಿಪ್ಪು ಕ್ರೀಡೆ ಆದಿಪ್ಪು ಶಿಕ್ಷಣ ಆದಿಪ್ಪು ಆ ಕಾರ್ಯಕ್ರಮ ಆದಿಪ್ಪು ಅಂಚಿನ ಕಾರ್ಯಕ್ರಮ ಇನ್ನು ಗುರುವಂದನ ಕಾರ್ಯಕ್ರಮ ಮನ್ಪೊಡು ಪಂಡದು ಮೆಕ್ಕಲು ಭಾರಿ ಶೋಕುಡು ಭಾರಿ ಪೊರ್ಲುಡು ಆಲೋಚನೆ ಮನ್ಪುನಾಗ ಏರೇನೆ ಆಯ್ಕೆ ಮನ್ಪುನಿ ನಿಜವಾಯಿನ ಯೋಗ್ಯವಾಯಿನ ಒಂಜಿ ಜನ ತಿಕ್ಕಂಡು ಅವು ಸದಾನಂದ ಮಾಸ್ಟ್ಲ ನಮ್ಮ ರತ್ನಾವತಿ ಟೀಚರ್ಲ ಹರ್ರವಾದ ಮಾತಾಡ್ದಲ್ಲ ಯಾನೆ ಎನ್ನ ಸ್ವಾರ್ಥಲ ಬಂಟೆ ಎನ್ನಲ ಭಾಗ್ಯ ಇನಿ ಅಕ್ಲೇನ ಪಾದ ಸ್ಪರ್ಶ ಮನ್ಪುನ ಅಕ್ಲೇನ ಆಶೀರ್ವಾದ ದೆತೊನ್ನ ಅಕ್ಲೆಗೆ ಗೌರವ ಮನ್ಪುನ ಭಾರಿ ಶೋಕರು ಬರೀತೀರಿ ಗುರು ಅಭಿನಂದನ ಕಾರ್ಯಕ್ರಮ ಗೌರವ ಅಭಿನಂದನ ಕಾರ್ಯಕ್ರಮ ಈ ಅಭಿನಂದನ ಕಾರ್ಯಕ್ರಮಕ್ಕೂ ವಿಶೇಷವಾದ ಪಂಡ್ಯರು ಆನಂದ ಮಾಸ್ಟರ್ ಪಂಡ್ಯರು ಸದಾ ಆನಂದೊಡಿಪುನಿ ಬೈದನಾರ್ಲ ಆನಂದೇರಿ ಆನಂದ ಮಾಸ್ಟರ್ ಆರೆಲ್ಲ ಸದಾ ಆನಂದೊಡಿಪುನಿ ಮಾಸ್ಟರ್ ಸದಾ ಆನಂದೊಡಿಪುನಿ ಐಕೆ ಸರಿಯಾದ ಧರ್ಮಪತ್ನಿ ಅವು ರತ್ನಾವತಿ ಟೀಚರ್ ಬಂದ ಪತ್ತಪ್ಪ ಬಾಯಿಡಿ ಎಡ್ಡಕೆಂದನಾರು ಆಯ್ತು ಬರೀಟು ನಮ್ಮ ಪುಷ್ಪ ಕೊಲ್ಲೇರು ಪಂಚಾಯತ್ ಸದಸ್ಯರು ಅರ್ನ ಮಗೆ ಸಾಕೇತು ಮಗಳು ಗಾಯತ್ರಿ ಐತೆ ಮರ್ಮಲ್ ಗಾಯತ್ರಿ ಬಾಲೆ ಅಂಚ ಬೈದಿನಂಚಿನ ಪಟ್ಲೇರು ಬೈದೇರಿ ಅಂಚನ ಬಾಕಿದ ಬೈದಿನಂಚಿನ ಮಾತ ಮಿತ್ರರು ಬಂದದ ಒಂಜಿ ಗುರುವಂದನ ಕಾರ್ಯಕ್ರಮ ಪಂಡಂದ ಐಕ್ ವಿಶೇಷವಾಯಿನ ಶಕ್ತಿ ಉಂಡು ಈ ದಾದಿಗೆ ಪಂಡೆ ಪಂಡಂದ ಉದಾಹರಣೆ ಎನ್ನನೆ ಕೊರ್ಪೇನು ಯಾನೆ 2 ವರ್ಷದ ತುಂಬು ಕರ್ನಾಟಕ ರಾಜ್ಯ ಸರ್ಕಾರದ ಒಂಜಿ ನಿಗಮದ ಅಧ್ಯಕ್ಷ ಪ್ಯಾನ್ ನಿಗಮದ ಅಧ್ಯಕ್ಷ ಅದು ಅದಕ್ಕೆ ಬೋರ್ಡಿತ್ತಿನ ವ್ಯವಸ್ಥೆ PA PS ಅಟೆಂಡರ್ ಡ್ರೈವರ್ ಸರ್ಕಾರಿ ಗಾಡಿ ಆ ಸರ್ಕಾರದ ಗಾಡಿಡ್ ಯಾನು ಎಂಕ್ ಕಲ್ಪೈನ ಟೀಚರ್ನ ಇಲ್ಲಡೆ ಕಾಂಡೆ ಪೋಪ್ಯಾನ್ ಮಾಸ್ಟರ್ ಯಾನ ಏರಿಗೆ ಆ ಪಜೀರು ಶಾಲೆದ ದುಲ್ಸಿನ್ ಟೀಚರ್ ಅಂದ 5ನೇ ಕ್ಲಾಸ್ ಭಾರಿ ಪ್ರೀತಿರು ಅರ್ನ ಇಲ್ಲಡೆ ಯಾನೆ ಆ ಕಾರಿಡ್ ಪೋದು ಪೋನಗ ಅರೆಗೆ ಗುರು ಕಾಣಿಕೆಲ್ಲ ಪತ್ತೊಂದು ಆ ಕಾರ್ ಅರ್ನ ಇಲ್ಲಡೆ ಪೋದು ಎತ್ತದಾದ ಆ ಸ್ಯಾರನ್ ಪಾಡ್ನಾಗ ಆ ಟೀಚರ್ ಪಿದೈ ಬರ್ಪೇರು ಟೀಚರ್ಗೆ ಗುರ್ತಾಪುಚ್ಚು ಎಂಜಿನ ಬಂದಂದು ಯಾನು ಬೈದಿನಿ ಇಜಿನ ಇಂದು ಏರು ಬೈದಿನಿ ಅಂಡ್ ಆರು ಕೈತಾರಿ ಮುಟ್ಟ ಬರ್ಪೇರು ಮತ್ತು ಪೋದನಗಾರನ ಪಾದ ಸ್ಪರ್ಶ ಮನ್ಪೆ ಆರು ಗುರ್ತ ತೆಗೆದು ಅರದು ಪತ್ತದು ಪನ್ಪೇರು ಯಾನು ಎನ್ನ ಜೀವನ ಸಾರ್ಥಕ ದಾನೆ ಟೀಚರ್ ಯಾನು 1000 ಜೋಕ್ಲೆ ಕಲ್ಪನೆಗೆ ಯಾನು ಎನ್ನ ಮನಸ್ಸಲ್ಲಿ ಎಣ್ಣುನಿ ಯಾನು ಕಲ್ಪೈನ ಏರಾಂಡಲ ಒಂಜಿ ಒರಿ ಆಯೆ ರಾಜಕೀಯದ ಉತ್ತುಂಗ ಸ್ಥಿತಿ ಇಜಿನ ಹೈಯರ್ ಎಜುಕೇಷನ್ ಪತ್ತೊಂದು ಪೊಲೀಸ್ ಅಧಿಕಾರಿ IAS ಆಫೀಸರ್ IPS ಆಫೀಸರ್ ಇಜಿನ ಮಲ್ಲ ಸರ್ಕಾರಿ ಅಧಿಕಾರಿ ಆದ ಆನ ಸರ್ಕಾರದ ಗಾಡಿ ಎನ್ನ ಶಾಲೆದ ಎದುರು ಬತ್ತು ಉಂತನಾಗ ಆ ಟಯರ್ ಬ್ರೇಕ್ ಪಾಡ್ನಾಗ ಟಯರ್ ಬರ್ಪುನಂಜಿನ ಧೂಳು ಎನ್ನ ಮೋನೆಗೆ ಎನ್ನ ಮೇಲಿಗೆ ಬತ್ತ ನಾನು ಎನ್ನ ಯಾನು ಮಲ್ತನ ಆ ವಿದ್ಯಾದಾನ ಯಾನು ಮಂತದನ ಪ್ರೀತಿಯ ಸಾರ್ಥಕ ಇನಿ ಸಾರ್ಥಕ ಅನ್ನ ಮಗ ಬಂದದು ಆ ಟೀಚರ್ ಎನ್ನ ಅರದು ಪತ್ತನಾಗ ಎನ್ನ ಎಂಕ್ಲ ಕನ್ನಡ ನೀರು ಬರ್ಪುನಿ ಟೀಚರ್ಗಳ ಕನ್ನಡ ನೀರು ಬರ್ಪುನಿ ಉಂತದ ನಕ್ಲೆಲ್ಲ ಆ ಕ್ಷಣ
ಅಂಚ ಪ್ರತಿ ಒಂಜಿ ಇನಿ ಸದಾನಂದ ಮಾಸ್ಟರ್ನ ರತ್ನಾವತಿ ಟೀಚರ್ನ ಗೌರವ ಮನ್ಪರತ ಅಕ್ಲೆನ ಮನಸ್ಸು ಅಕ್ಲು ಯಥಾ ಸಾವಿರ ಜೋಕ್ಲೆಗೆ ವಿದ್ಯಾದಾನ ಮನ್ಪುನಾಗ ವಿದ್ಯೆ ಕಲ್ಪನಾಗ ಜೋರು ಮಂತಿ ದಿಪ್ಪೇರು ನೋತು ದಿಪ್ಪೇರು ದಾದ ಬಂಡ ಆ ವಿದ್ಯಾರ್ಥಿ ಅಕ್ಲು ಕಲ್ಪನಂಚಿನ ವಿದ್ಯಾರ್ಥಿ ಈ ಸಮಾಜರು ಭಾರಿ ಮಲ್ಲ ಜನ ಓಡು ಅಕ್ಲು ಉತ್ತುಂಗ ಸ್ಥಿತಿಗೆ ಇರೋಡು ಅಕ್ಲು ಹಿಡಿದು 1000 ಜನ ಅಕ್ಲು ಮಂತನಂಚಿನ ಸಮಾಜ ಸೇವೆದ ಫಲದೆತ ನೋಡು ಎಂಕ್ಲೆನ ಕಣ್ಣೆದುರೇ ಆ ಜೋಕುಲು ಈ ಭಾರಿ ಮಲ್ಲ ಸ್ಥಾನೋಗೆ ಇರ್ದ ಅನ್ನಗ ಅವ್ರು ರಾಜಕೀಯರು MLA ಆದಿಪ್ಪು ಜಿಲ್ಲಾ ಪಂಚಾಯತ್ ಮೆಂಬರ್ ಆದಿಪ್ಪು ಈಜನ ಕಲ್ಪನ ಜೋಕುಲು ಬ್ಯಾಂಕ್ದ ಮ್ಯಾನೇಜರ್ ಆದಿಪ್ಪು ಪೊಲೀಸ್ ಅಧಿಕಾರಿ ಆದಿಪ್ಪು ಈಜನ ತಹಸೀಲ್ದಾರ್ ಆದಿಪ್ಪು ಬೇತೆ ಈಜನ ಸಮಾಜರು ಸಮಾಜ ಸೇವೆ ಮಂತದ್ದು ಭಾರಿ ಮಲ್ಲ ಪ್ರಶಸ್ತಿ ತಿಕ್ಕನಾಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಣಮಲ್ಲ ಪ್ರಶಸ್ತಿ ತಿಕ್ಕನಾಗ ಆ ಕಲ್ಪನಂಚಿನ ಮಾಸ್ಟರ್ಗಳ ಟೀಚರ್ನೆಲ್ಲ ಮನಸ್ಸು ಎಂಚಿನ ಆಪುನು ಪಂಡ ನಿಜವಾದ ಐನು ಫಂಡ್ ಏರೆಗ್ಲ ಐತ ಎಕ್ಸ್ಪ್ಲೈನ್ ಪಂಡ ವಿವರಣೆ ಮನ್ಪೇರ ಅಸಾಧ್ಯ ಏರೆಗ್ಲ ಅಸಾಧ್ಯ ಆ ಶಾಲೆದ ಒಂಜಿ ಸ್ಟೂಡೆಂಟ್ ಓಲ್ಡ್ ಸ್ಟೂಡೆಂಟ್ ಒಂಜಿ ಉತ್ತುಂಗ ಸ್ಥಿತಿಗೆ ಏರದು ಪುದರ್ದೆತ್ತದು ಪೇಪರ್ TV ಬಂದಾಗ ಅಕ್ಲಿಗೆ ಆಪಿನಂಚಿನ ಖುಷಿ ಅವು ಇನಿ ಗುರು ವಂದನೆ ಬಂದ ನಿಖಿಲ್ ಭಾರಿ ಶೋಕದ ಒಂಜಿ ಕಾರ್ಯಕ್ರಮ ದೀತಾರೆ ನಿಕ್ಲೆನ 25 ವರ್ಷರು ನಿಕ್ಲು ಆ ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ದಕ್ಲು ಮಂತಿನಂಚಿನ ಕೆಲಸ ಇನಿ ಗುರುವಂದನೆ ಮನ್ಪುನಗ ನಿಕ್ಲನ ಸಾರ್ಥಕತೆ ಅಂಡ್ ಈ ಭಾಗ್ಯ ಮಾತೆಗಳ ತಿಗುಜಿ ಈ ಭಾಗ್ಯ ಯಾರಿಗೆ ಉಂಟಯ್ಯ ಈ ಭಾಗ್ಯ ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ಗೆ ಉಂಡು ಪನ್ಪುನ ಲೆಕ್ಕಾಚೆ ನಿಕ್ಲು ಭಾರಿ ಎಡ್ಡೆಡ್ಡೆ ಕಾರ್ಯಕ್ರಮ ಅಂತಾರೆ ಹಂಗೆ ಎನ್ನ ಕಣ್ಣೆದುರುತು ಇನಿ ನಿಕ್ಲು ಮಾತೆಲ್ಲ ಸೋಷಿಯಲ್ ವರ್ಕರ್ ನಕ್ಲು ನಿಕ್ಲು ಇನಿ ಆ ಗುರುಕುಲೇನ ಆ ಟೀಚರ್ನ ಒಂಜಿ ಪಾದಸ್ಪರ್ಶ ಮಂತದ್ದು ಅಕ್ಲೆಗೆ ನೆಟ್ ದಾಲ ಇಂದು ಕೊರ್ನ ಕಾಣಿಕೆ ಉಂಡತ್ತ ನೆಟ್ ಸಂತೃಪ್ತಿ ಉಂಟು ನೆಟ್ ನಿಕ್ಲಿಗೆ ಆಶೀರ್ವಾದ ಉಂಟು ನಿಕ್ಲಿನ ಆ ಎಂಜಿನ ಟೀಮುಗೂ ಒಂಜಿ ಶಕ್ತಿ ಉಂಟು ಆಂಡ ಈ ಭಾಗ್ಯ ಮಾತೆರೆಗಳ ತಿಕ್ಕುಚ್ಚಿ ಐತೆ ಬೊಕ್ಕೊಂಜಿ ಅನ್ ಪನ್ಪೆ ದಾದನ ಎನ್ನೇನೆ ಮನ್ ಯಾನ್ ಮುಖ್ಯಮಂತ್ರಿ ಯಡಿಯೂರಪ್ಪ ಇರ್ತಾರೆ ಆರು ನಮ್ಮ ಕಂಪನಿದ ಮಿನಿಸ್ಟರ್ ನಮ್ಮ ಒಂಜಿ ಬೇಲೆಗೆ ಬರೋದು ಎಂಗ್ಲ ಕಂಪನಿದ MD ಈ KPTCLದ ACS ಯಾನ್ ಟೀಮು ಮುಖ್ಯಮಂತ್ರಿನ ಇಲ್ಲಡೆ ಪೋಪ ಮುಖ್ಯಮಂತ್ರಿ ಇಲ್ಲಡೆ ಒಂಜಿ ಬೇಲೆ ಅವ್ರ ಕಂಪನಿಗೆ ಫೋನಾಗ ಅವಳು ಮಾತಾ ಸೆಕ್ಯೂರಿಟಿ ದಕ್ಲು ಎದುರು ಬತ್ತು ತಂದು ಫೋನಾಗ ಎಂಕ್ ಒಂಜಿ ಭಾರಿ ತೋರದೊಂಜಿ ಜನ ಎನ್ನ ಭಾರಿ ಕೈತಲ್ದಾರು ಭಾರಿ ಗುರ್ತದಾರು ಭಾರಿ ಒಂದು ತೋಜು ನಾನು ಎಂಕ್ ಒಂದು ಆ ಪೊರ್ತರು ಎಂಕ್ ಒಂದು ಬರಪಚ್ಚಿ ಯಾನ ಸರ್ಕಾರಿ ಕಾಲೇಜ್ ಇಪ್ಪನಾಗ ಸಂಖ್ಯಾಶಾಸ್ತ್ರ ಸ್ಟ್ಯಾಟಿಸ್ಟಿಕ್ಸ್ದ ಲೆಕ್ಚರ್ ಇಬ್ರಾಹಿಮ್ ಅಂದು 6 ಸರಕಾರಿ ನೆಟ್ ರಿಟೈರ್ಡ್ ಆದಿ ಅಂತೆ ಮಾಡಿ ಬರ್ಪುಣ ಅಪ್ಪಗ ಆರಿಗೆ ಗುರ್ತ ತಿಕ್ಕೊಂಡು ಅಪ್ಪಗ ಎಂಕ್ ಎನ್ನಂದು ದಾದ ಬಂಡ ಎನ್ನ ಎಂಕ್ ಕಲ್ಪನ ಲೆಕ್ಚರ್ ಅವಳು 22 ಬಂದ್ಪುನ ಲೆಕ್ಕಾಚಾರಡು ಪಣ್ಣಾಗ ಅರೆನೆಲ್ಲ ಪಾದ ಸ್ಪರ್ಶ ಮನ್ಪೋನು ಸರ್ ಹೌದು ಮಾರೆ ನನ್ನ ವಿದ್ಯಾರ್ಥಿ ನೀನು ಈ ಲೆವೆಲ್ಗೆ ಅಂತ ಬಂದ ಅದೊಂದು ಲೆಕ್ಚರ್ಗೆ ಸಹ ಆತು ಅಪ್ಪಗ ಇನಿ ಎಣ್ಣಿ ನಾವು ಕಣ್ಣಿಗೆ ತೋಜುನು ಅಂಚನೆ ಇನಿ ನಮ್ಮ ಸದಾನಂದ ಮಾಸ್ಟರ್ಗಳ ರತ್ನಾವತಿ ಟೀಚರ್ಗಳು ನಿಕ್ಲಿ ಗುರುವಂದನ ಕಾರ್ಯಕ್ರಮದ ಇದು ಆಕಲೆ ಗೌರವ ಅಭಿನಂದನೆ ಮಂತಾರೆ ಈ ಭಾಗ್ಯ ನಿಕ್ಲಿಗೆ ನಾನಾತ್ ಗುರುಕುಲಿಗೆ ಮನ್ಪುನಂಚಿನ ಭಾಗ್ಯ ತಿಕ್ಕಾರು ಇಂದು ಅರ್ಣನೇ ಇಲ್ಲಡೆ ಬತ್ತು ಮನ್ಪುನಗ ಅಕ್ಲಿಗ ಆಪಿನಂಚಿನ ಖುಷಿ ಅಕ್ಲಿಗೆ ಆಯ್ನಂಜಿನ ನೆಮ್ಮದಿ ನಿಕ್ಲಿಡ್ದಾದ ನಿಕ್ಲಿಗೆ ಅಕ್ಲಿನ ಸಂಪೂರ್ಣమైన ಆಶೀರ್ವಾದ ಉಂಟು ಯಾಂದಲ್ಲಿ ದಿಂಜ ಪಾತ್ಯರೆ ಬೋಪುಜಿ ನಿಕ್ಲಿ ಎಡ್ಡೆಡ್ಡೆ ಸಮಾಜ ಸೇವೆ ಮಂತಾರೆ ಎಡ್ಡೆಡ್ಡೆ ಬೇಲ ಮಂತು ನರೇಂದ್ರ ಮೋದಿಜಿನ ಸ್ವಚ್ಛ ಭಾರತ ಶ್ರೇಷ್ಠ ಭಾರತದಲ್ಲಿ ಕೊಡು ಓಲೋಲು ಎಂಚೆಂಚಿನ ಕಜ ಉಂಡು 15 ಜವನೇರು ಒಟ್ಟು ಕೊಡ್ದು ಪುಲ್ಯಕಾಂಡೆ ಸೂರ್ಯೋದಯ ಆನಗನೆ ಆ ಜೋಕ್ಲಲ್ಲಿ ತಂದು ಹೋದು ಆ ಕಜಾವದ ರಾಸಿನ ಗಾಡಿಗೆ ಪಾರ್ದು ಐನು ಕ್ಲೀನ್ ಮಂತದು ಆಯ್ತು ಒಟ್ಟಿಗೆ ಬೇತೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ಪನ್ಪುನ ಲೆಕ್ಕ ಮಾತೇನ ಜಾತಿ ಮತ ಭೇದಜ್ಜಂದೆ ಒಂಜಪ್ಪೆ ಜೋಕ್ಲೆ ಲೆಕ್ಕ ನಮ್ಮ ಮಾತ ಒಂಜಪ್ಪೆ ಜೋಕ್ಲ ಪನ್ಪುನ ಲೆಕ್ಕಾಚಾರಡು ಆ ಎಡ್ಡೆಡ್ಡೆ ಬೇಲೆ ಮನ್ಪುನ ಆ ಶಾಲೆಗೆ ಬೇತೆ ಡೊನೇಟ್ ಮನ್ಪುನ ನಿಖಲ್ ಕಲ್ತನಂಚಿನ ಶಾಲೆ ಆ ಶೇಗೋಲ್ದ ಶಾಲೆಗೆ ಮನ್ಪುನ ಬೇತೆ ಜನಕ್ಕೂ ಹೆಲ್ಪ್ ಮನ್ಪುನ ಇಲ್ಲು ಕಟ್ಟು ನಿಕ್ ಸಹಾಯ ಮನ್ಪುನ ಮದಿಮೆ ಆಪುನ ಪೊಂಜೋಕ್ಲೆ ಕಷ್ಟ ಹೊಡಿತಿನಕ್ಲೆ ಸಹಾಯ ಮನ್ಪುನ ಶಾಲೆ ಜೋಕ್ಲೆ ಪಾರ ಸಾಧ್ಯ ಜನ ಫೀಸ್ ಕಟ್ಟುನ ಆಪತ್ಕಾಲೋಡು ಆಕ್ಸಿಡೆಂಟ್ ಆಯ್ನಕ್ಲೆಗೆ ನೆತ್ತೇರು ಕೊರನ ಆಸ್ಪತ್ರೆ ಪಾಪದಾಕ್ಲೆ ಇಪ್ಪನಾಗ ಆಕ್ಲೆನ ಬಿಲ್ ಕಟ್ಟನ ಈ ಮಾತ ಕೆಲಸ ಮಂತನೊಟ್ಟಿಗೆ ಇನ್ನು ಗುರುವಂದನೆ ಕಾರ್ಯಕ್ರಮ ಅಂತಾರೆ ಅದಕ್ಕೆ ವಿಶೇಷವಾದ ನಿಕ್ಲೆ ಅಭಿನಂದನೆ ಮಂತೊಂದು ನಂಗೆ ಮಾತೇರ್ನಲ್ಲ ಆಶೀರ್ವಾದ ಎಪ್ಪಡು
ಮಾಸ್ಟರ್ ದುಂಬುಲ ಬಾರಿ ಕಾಲೇಜ್ ಭವನಗಳ ತೂನ ಕಣ್ಣಿಗಳನ್ನು ತಗೊಂಡಿತ್ತೆ ಇನಿ ಇಲ್ಲಡೇನೆ ಬರ್ಪುನಂಚಿನ ಭಾಗ್ಯ ತೆಕೊಂಡು ಅವು ಎನ್ನ ಯೋಗ ನಿಖಲ್ ಮಂತ್ ಕೊರನಂಚಿನ ಅವಕಾಶ ಐತೊಟ್ಟಿಗೆ ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ದ ಅಧ್ಯಕ್ಷರಿಗೆ ಪ್ರಧಾನ ಕಾರ್ಯದರ್ಶಿಗೆ ಮಾತ ಟೀಮ್ಗಳ ವಿಶೇಷವಾದ ಅಭಿನಂದನೆ ಕೊಡೋದು ಐತೊಟ್ಟಿಗೆ ವಿಶೇಷವಾದ ಮಾಧ್ಯಮದ ಮಿತ್ರರು ಆಸಿಫೇರು ಆ ಕಾರ್ಯಕ್ರಮ ಇತ್ತನಲ್ಲ ಭಾರಿ ಶೋಕರು ಆ ಇತ್ತನ ಸತ್ಯನು ದೇರಿಪವನಂಚಿನ ವಿಶೇಷವಾದ ಇರೆಗಿಲ ಸಮಾಜಡು ಎಡ್ಡೆ ಗೌರವ ಉಂಡು ನಾನಾತ ಗೌರವ ಗುರುತಿಸವನಂಚಿನ ಬೇಲೆನ ದೇವರು ಮನ್ಪಡೆ ಪನ್ನೊಂದು ಪಾತೆರ ಅವಕಾಶ ಮಂತ್ ಕೊಡ್ತಾನೆ ನಿಕ್ಲೆ ಪೂರ ಎರೆಗಿಲ ಎನ್ನ ಉಡಲ್ದಿಂಜಿನ ಸೊಲ್ಮೇಲಿನ ಸಂದಾದ ಎನ್ನ ಪಾತೆರ ಉಂತವೆ ಜೈ ಹಿಂದ್ ಜೈ ಕರ್ನಾಟಕ ಗುರುವಂದನೆ ಸ್ವೀಕಾರವಂತನಂಚಿನ ನಮ್ಮ ಟೀಚರ್ అయిన ರತ್ನಾವತಿ ಟೀಚರ್ ಮೇರಿ ಒಂಜಿ ರಡ್ಡು ಪಾತೆರು ಇಲ್ಲಿ ಸೇರಿರುವ ಎಲ್ಲ ಬಂಧುಗಳಿಗೂ ನಮ್ಮ ಸಂತೋಷಣ್ಣ ಆನಂದ್ ಮಾಸ್ಟ್ರು ಪುಷ್ಪಕ್ಕ ಮತ್ತೆಲ್ಲ ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಸದಸ್ಯರಿಗೆ ಎಲ್ಲರಿಗೆ ಸಹ ನನ್ನ ಹೃದಯಾಳದ ವಂದನೆಗಳು. ಈ ದಿನ ಬಹಳ ಒಂದು ಪವಿತ್ರವಾದ ದಿನ, ಅಂದರೆ ಗುರುಪೂರ್ಣಿಮೆ. ಹಿಂದೂ ಪಂಚಾಂಗದಲ್ಲಿ ಆಷಾಢ ಮಾಸದ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಎಂದು ಕರೆಯುತ್ತಾರೆ. ಇದು ಬಹಳ ಶ್ರೇಷ್ಠವಾದ ದಿನ. ಆ ದಿನವನ್ನು ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ರಾಮನಗರ ಕಕ್ಕೆಮಜಲು ಇವರು ಆರಿಸಿಕೊಂಡದ್ದು ಬಹಳ ಒಳ್ಳೆಯದೇ ಆಗಿದೆ. ಈ ಆಷಾಢ ಹುಣ್ಣಿಮೆ ಪೂರ್ವ ಆಷಾಢ ಹುಣ್ಣಿಮೆಯನ್ನು ನಾವು ಯಾಕೆ ಆಚರಿಸಬೇಕು, ಏನು ಅದರ ಮಹತ್ವ, ಎಲ್ಲ ವಿಚಾರಗಳನ್ನು ಸಂತೋಷಣ್ಣ ಮತ್ತು ಆನಂದ್ ಮಾಸ್ಟ್ರು ಎಲ್ಲ ಹೇಳಿದರು. ಹೇಳಬೇಕಾದ ಇನ್ನು ಹೆಚ್ಚಿನ ವಿಷಯಗಳು ಏನಿಲ್ಲ ಅಂತ ಕಾಣಿಸ್ತದೆ. ಆದರೂ ಒಂದೆರಡು ಮಾತುಗಳು. ನಮ್ಮ ಹಿಂದೂ, ಜೈನ ಮತ್ತು ಬೌದ್ಧ ಧರ್ಮ, 3 ಧರ್ಮದವರು ಈ ದಿನವನ್ನು ಅವರು ಹೇಳಿದರು ಮಾಸ್ಟ್ರು ಬಹಳ ವಿಶೇಷವಾಗಿ ಆಚರಿಸ್ತಾರೆ. ಹಿಂದೂ ಧರ್ಮದಲ್ಲಿ ನಮಗೆ ಗುರುಗಳು ವೇದ ವ್ಯಾಸ ಅವರು ಮಹಾದೊಡ್ಡ ಗುರುಗಳು. ಪರಾಶರ ಋಷಿ ಮತ್ತು ಸತ್ಯವತಿ ದಂಪತಿಗಳಿಗೆ ಜನಿಸಿದ ವೇದವ್ಯಾಸರು ದೊಡ್ಡ ಗುರುಗಳು. ಅವರು ಜನಿಸಿದ ದಿನವೇ ಈ ಆಷಾಢ ಹುಣ್ಣಿಮೆ, ಈ ಗುರು ಹುಣ್ಣಿಮೆ. ಆನಂತರ ಬೌದ್ಧರಲ್ಲಿ ನಾವು ತಗೊಳ್ಳೋದಾದರೆ ಬುದ್ಧ ಅವನು ಬೌದ್ಧ ಧರ್ಮದ ಸಂದೇಶವನ್ನು ಪ್ರಥಮವಾಗಿ ಹೇಳಿದ ದಿನ ಈ ಆಷಾಢ ಹುಣ್ಣಿಮೆ, ಈ ದಿನ. ಹಾಗಾಗಿ ಬೌದ್ಧರು ಕೂಡ ಈ ದಿನವನ್ನು ಬಹಳ ಸಂಭ್ರಮದಿಂದ ಸಂತೋಷದಿಂದ ಆಚರಿಸ್ತಾರೆ. ಹಾಗೆಯೇ ಜೈನ ಧರ್ಮದವರು ಅವರ 24ನೇ ಗುರು ವರ್ಧಮಾನ ಮಹಾವೀರ ತೀರ್ಥಂಕರರು ಅವರು ಗೌತಮ ಸ್ವಾಮಿ ಆದ್ರಂತೆ. ಆ ಗೌತಮ ಸ್ವಾಮಿಯಾದ ಆ ದಿನ ಇದುವೇ ಆಷಾಢ ಹುಣ್ಣಿಮೆ. ಹೀಗಾಗಿ ಇವರೆಲ್ಲ ಇಂದು ಆಗಲೇ ಹೇಳಿದರು, ಎಲ್ಲ ಧರ್ಮದವರು ಆಚರಿಸುವ ಹಬ್ಬ ಹೇಳಿದರೆ ಈ ಗುರುಪೂರ್ಣಿಮೆ. ಇನ್ನು ಜೈ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ರಾಮನಗರ ಕಕ್ಕೆಮಜಲು ಇವರು ಒಳ್ಳೆಯ ಕಾರ್ಯಕ್ರಮವನ್ನು ಅತ್ಯುತ್ತಮವಾದ ದಿನದಲ್ಲಿ ಹಮ್ಮಿಕೊಂಡಿದ್ದಾರೆ. ಇವರಿಗೆ ಇನ್ನು ಮುಂದಕ್ಕೆ ಕೂಡ ಒಳ್ಳೆಯ ಸಮಾಜ ಸೇವೆ ಇರಲಿ ಅಥವಾ ಆಧ್ಯಾತ್ಮಿಕತೆ ಇರಲಿ, ಎಲ್ಲ ಸೇವೆಗಳನ್ನು ಮಾಡುವ ಆ ಸದವಕಾಶವನ್ನು ನಾವು ನಂಬಿದ ದೇವರು ಅನುಗ್ರಹಿಸಲಿ. ಅವರ ಮುಂದೆ ಅವರಿಗೆ ಉತ್ತಮ ಆರೋಗ್ಯ, ಆಯುಷ್ಯ, ಸಕಲೈಶ್ವರ್ಯವನ್ನು ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸಿಕೊಂಡು ನನ್ನ 2 ಮಾತುಗಳನ್ನು ಆಳದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಮಗದೊಮ್ಮೆ ಅರ್ಪಿಸ್ತೇನೆ. ಹಾಗೂ ಆನಂದ ಮಾಸ್ಟ್ರೆ, ಸಹೋದ್ಯೋಗಿಯಾದಂಥ ಆನಂದ ಮಾಸ್ಟ್ರು ಹಾಗೂ ನಮ್ಮ ಶ್ರೀರಾಮ ಫ್ರೆಂಡ್ ಸರ್ಕಲ್ನ ಎಲ್ಲ ಸದಸ್ಯರಿಗೂ ಮೊದಲಾಗಿ ನಾನು ವಂದಿಸ್ತಾ, ಈ ದಿನ ನಮಗೆ ಮನೆಗೆ ಬಂದು ನಮ್ಮನ್ನು ಗೌರವಿಸಿ ನಮಗೆ ನಮ್ಮನ್ನೆಲ್ಲ ನೀವು ಗೌರವಿಸಿದ್ದೀರಿ. ನಮ್ಮ ಈ ಕೆಲಸ ಸಾಧಾರಣ ಯಾರಿಗೂ ಅದು ಹಾಗೆ ಆಗೋದಿಲ್ಲ, ಅದು ಅಷ್ಟು ಬೇಗ ಗೊತ್ತಾಗುವುದೂ ಇಲ್ಲ. ಆದರೆ ನಮ್ಮ ಈ ಮಕ್ಕಳು ಶ್ರೀರಾಮ ಫ್ರೆಂಡ್ಸಿನ ನಮ್ಮ ಹಳೆ ವಿದ್ಯಾರ್ಥಿಗಳು ಅವರು ಸದಾನಂದ ಮಾಸ್ಟರ್ ಅಂತೇಳಿ ಅವರಿಗೆ ಗೌರವಾರ್ಪಣೆ ಮಾಡುವ ಅಂಥೇಳಿ ಅವರ ನೆನಪು ಮಾಡಿಕೊಂಡು ಮೊನ್ನೆ ಬಂದಿದ್ದರು. ಅವಾಗ ಒಮ್ಮೆ ಹೇಳಿದೆ, ನಾನು ಬೇಡಪ್ಪ ಯಾಕೆ ಇದು ಅಂತೇಳಿ, ಯಾವುದಕ್ಕೂ ನಾನು ಹೋಗೋದಿಲ್ಲ ಅಂತ ಹೇಳಿದೆ. ಆದರೆ ಇಲ್ಲ, ಒತ್ತಾಯ ಮಾಡಿದ ಕಾರಣ ಅವರು ಆಯ್ತು ಒಪ್ಪಿಕೊಂಡಿದ್ದೇನೆ,
ಹಾಗೆ ಈ ಮನೆಗೆ ಬಂದು ನೀವು ಗೌರವಿಸಿದ್ರಿಂದ ನಿಮಗೆಲ್ಲರಿಗೂ ನಾನು ಗೌರವವನ್ನು ಅರ್ಪಿಸಿ ನನ್ನ ಒಂದು ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಕಕ್ಕೆಮಜಲು ರಾಮನಗರ ಇಂದೆತ್ತ ರಜತ ಮಹೋತ್ಸವದ ಕಾರ್ಯಕ್ರಮದ ಅಂಗವಾದ ನಮ್ಮ ಇನಿ 18ನೇ ಕಾರ್ಯಕ್ರಮ ಗುರು ಪೂರ್ಣಿಮೆ ನಮ್ಮ ಇನಿ ನಮಕ್ ಕಲ್ಪಾಯಿನಂಚಿನ ಸದಮಾಶುವಕ ರತ್ನವ ಟೀಚರ್ನ ಇಲ್ಲಡ್ ಬಂತಂದಲ್ಲ ಬಾರಿ ಒಂಜಿ ಖುಷಿಯ ಒಂದು ಇನ್ನಿತ ದಿನಟು ನಮ್ಮ ಇನಿ ಸಮಾಜಡು ಈ ಮಟ್ಟಕ್ಕೆ ಎತ್ತೊಡುಂದಾಂಡ ನಮಕ್ ಸಾಧಿತೋಜಿಪಾಯಿನ ಗುರುಕುಲೇ ಕಾರಣ ಇನ್ನೊಂಜಿ ಇಡೆ ಬತ್ತದ ಎಂಕ್ಲಿ ಈ ಕಾರ್ಯಕ್ರಮ ಮನ್ಪೊಡುಂದಾಂಡ ಕಾರಣ ನಮಕ್ ಕಲ್ಪಾಯಿನಂಚಿನ ಸದಾನಂದ ಮಾಸ್ಟರ್ಲ ಅಂಚನೆ ರತ್ನಾವತಿ ಟೀಚರ್ಲ ಅಂಚ ಅದು ಇನ್ನು ವಿಶೇಷವಾದ ಇನ್ನಿತ ಈ ದಿನಟು ಗುರು ಪೂರ್ಣಿಮೆದ ದಿನಟು ಗುರುಕುಲೆಗೆ ಗೌರವಾಭಿನಂದನೆ ಮಂತೊಂದುಲ ಇಂಥ ಈ ಗೌರವಾಭಿನಂದನೆ ಸ್ವೀಕಾರ ಮಂತ್ರಂಚಿನ ಸದಮಾಶ್ವಕ ರತ್ನಾವತಿ ಟೀಚರಿಗೆ ನಮ್ಮ ಸಂಘದ ಪರವಾದ ವಿಶೇಷವಾದ ಧನ್ಯವಾದ ಸಲ್ಲಿಸೋದಿಲ್ಲ. ಅಂಚನೆ ಇಂಥ ನಮ್ಮ ಈ ಕಾರ್ಯಕ್ರಮಕ್ಕೂ ಬತ್ತದು ನಮ್ಮೊಟ್ಟಿಗೆ ಇತ್ತನ ಮೈಸೂರು ಎಲೆಕ್ಟ್ರಿಕಲ್ದ ಮಾಜಿ ಅಧ್ಯಕ್ಷರಾಯಿನ ಸಂತೋಷ್ ಅನ್ನೇರ್ಲೇರು ಅರೆಗಳ ನಮ್ಮ ಮಾತಿನ ಪರವಾದಲ ಧನ್ಯವಾದ ಸಲ್ಲಿಸೋದಿಲ್ಲ. ಅಂಚನೆ ನಮ್ಮ ಮಾತಾ ಕಾರ್ಯಕ್ರಮಗಳೆಲ್ಲ ನಮ್ಮೊಟ್ಟಿಗೆ ಇತ್ತನಂಚಿನ ಆನ್ನ ಮಾಸುಲ್ಲೇರು ನಮ್ಮೊಟ್ಟಿಗೆ ಅರೆಗಳ ನಮ್ಮ ಮಾತಿನ ಪರವಾದಲ ವಿಶೇಷವಾದ ಧನ್ಯವಾದ ಸಲ್ಲಿಸೋದಿಲ್ಲ. ಅಂಚನೆ ಬೆಳ್ಮ ಗ್ರಾಮ ಪಂಚಾಯತ್ದ ಸದಸ್ಯರಾಯಿನ ಪುಷ್ಪಕಲ ನಮ್ಮೊಟ್ಟಿಗೆ ಉಳ್ಳೇರು ಅರೆಗಳ ನಮ್ಮ ವಿಶೇಷವಾದ ಧನ್ಯವಾದ ಸಲ್ಲಿಸೋದಿಲ್ಲ. ಅಂಚನೆ ಇನ್ನಿತ ಈ ಪೂರ್ತಿ ಕಾರ್ಯಕ್ರಮ ಮನ್ಪೋಡುಂದಾಂಡ ಕಾರಣ ಸದಮಾಸ್ಟ್ ಪಕ್ಕ ರತ್ನ ಟೀಚರ್ನ ಇಲ್ಲ ಅರ್ನ ಮಗೆಯನಂಚಿನ ಸಾಕೇತ್ಲ ನಮ್ಮೊಟ್ಟಿಗೆ ಉಳ್ಳೇರು ಅರೆಗಳ ನಮ್ಮ ವಿಶೇಷವಾದ ಧನ್ಯವಾದ ಸಲ್ಲಿಸೋ ಒಂದು ಇಂಥ ಈ ಕಾರ್ಯಕ್ರಮ ಪೂರ್ತಿಯಾದ ಮನ್ಪೆರ ಸಹಕಾರ ಬರ್ನ ಮಾತೆರೆಗಳ ವಿಶೇಷವಾದ ಧನ್ಯವಾದ ಸಲ್ಲಿಸುವಂದು.